ಒಂದು ಸರಿಸುಮಾರು 30 ವರ್ಷ ಚಿನ್ನ ಪಿರಾಕರ ಹೋಟೆಲ್ ಬಟನ್ ಹೋಟೆಲ್ ಇನಿಕವು ನಾನ್ ವೆಜ್ ಆದ ನಮ್ಮ ಆತ್ಮೀಯರೇ ನಮ್ಮ ಮಿತ್ರರ ಹೆಂಚಿನ ಶ್ರೀಯುತ ಶಂಕರ್ ಶೆಟ್ಟಿ ಅವರಲ್ಲಿ ಆ ರುಚಿ ನಾನ್ ವೆಜ್ ಆದ ಮಾಂಸಾಹಾರಿ ಹೋಟೆಲ್ ಆದ ಬದಲ ಮಧ್ಯ ಅಂಚ ಊರ್ದ ಕಸ್ಟಮರ್ ನಾಡೊಂದಿತ್ತ ಬರೋದಿಲ್ಲ ಮಸ್ತ್ ಪೇಮೆ ನಾನು ನಮಸ್ಕಾರ ಮಕ್ಕಳು ದುಬೈ ನಾಡೊಂದು ಬೈತಾರೆ ಮೂರು ಎಡ್ಡೆ ಒಣಸುಂಡು ಬಂದರೆ ಕಾಲ್ ಮದ್ದು ಮಸ್ತ್ ಕೊಡ್ತು ಲೊಕೇಶನ್ ನಾನು ಬರ್ತಾರೆ ಹೆಂಚ ಮನಸ್ಸಿದೆ ಬರೋದು ಜಂಜಿ ಗೀರೋಸ್ ಅಂತಾರೆ ಅವರೇ ಸುತ್ತಾಗೆ ತಂದೇರು ಅದನ್ನೇ ನಮ್ಮ ಊರದ ಒತ್ತಡ ಉಪ್ಪು ತಂದಾರೆ ಅಂಚ ಭಾಳ ಖುಷಿ ಆಗ್ತದೆ ಹೋಟೆಲ್ ಎಂಕ್ಲೆಲ್ಲ ಮಸ್ತ್ ಖುಷಿ ಆಗಿದೆ ಇಂಚೇನು ನಮಲಾತು ಜನ ಬಲೆ ಊರ್ದಕ್ಲಿಗೆ ವಿಶೇಷವಾದ ಎಡ್ಡ ಫುಡ್ ಮುಲ್ಪ ನಮ್ಮ ಊರದ ಪೂರ ಸ್ನ್ಯಾಕ್ಸ್ ದೋಸೆ ಇಡ್ಲಿ ವಡ ಪೂರಿ ಬಾಜಿ ಅಂತ ಬರ್ತದೆ ಅಂಚೆ ಮೀನ್ ಐಟಮ್ ಫ್ರೈ ಐಟಮ್ ಮಸಾಲ ಫ್ರೈ ಪೂರೆಲ್ಲ ವೆರೈಟಿ ರೀಸನೇಬಲ್ ಪ್ರೈಸ್ ಮೀಲ್ಸ್ ಇರೋದಕ್ಕೆ ಒಂದು ಶಂಕರ ಬಲೆ ಶಂಕರ ಬಲೆ ಅಂಚೆ ನಮ್ಮ ಶಂಕರಂಡ ನಮ್ಮ ಮುತ್ತ ಮಾಲೀಕರು ನಮಸ್ತೆ ಇದನ್ನ ಒಂದು ವಿಶೇಷವಾದ ರೀಸನೇಬಲ್ ಒಂದು ಪ್ರೈಸ್ ಖಾಲಿ ವೆಜ್ ಆಗಬೇಕು ಮೀನು ನಾನ್ ವೆಜ್ ಈಗೆಲ್ಲ ಸೀ ಫುಡ್ ಬಂಡ ಕೂಡಲದ ಕೈತಲ ಮಾರ್ಕೆಟ್ ಮಾರ್ಕೆಟ್ ಕೈತಲ ಇದಕ್ಕೋಸ್ಕರ ಈಗ ಫ್ರೆಶ್ ಕೊಟ್ಟರೆ ಈಸಿ ಆಗ್ತದೆ ಸೊ ಎಲ್ಲ ಫ್ರೋಸನ್ ಐಟಮ್ ಬರ್ತದೆ ಫ್ರೆಶ್ ಮಾರ್ಕೆಟ್ ಮೇನ್ ಮಾರ್ಕೆಟ್ ದುಬೈದಲ್ಲಿ ಕೈತಲ ಅಂದ್ರೆ ಡೈಲಿ ನಾಳೆ ಬೇಗ ಹೋದು ಫ್ರೆಶ್ ಮೀನು ಕಾಣಪ್ಪಾಗ ಕಸ್ಟಮರಿಗೆ ಸೀ ಫುಡ್ ಫ್ರೆಶ್ ಬರೋದಕ್ಕೆ ಮಸ್ತ್ ಅನುಕೂಲ ಆಗ್ತದೆ ಪಂಡ ದುಂಬು ವೆಜಿಟೇರಿಯನ್ ರೆಸ್ಟೋರೆಂಟ್ ಮಸ್ತ್ ಪುದರ್ ಪೋತಿರು ಅಂದ ವರ್ಷ ಪುದರ್ ಹೋಟೆಲ್ ಕಂಪನಿ ಕೇಂದ್ರ ಮಸ್ತ್ ವರ್ಷ ದುಬೈಡ್ ಇದೆಲ್ಲ ಆತ್ಮೀಯ ಒಟ್ಟಿಗೆ ಎತ್ತಿನ ಇವೊಂದು ಇಂದು ಚೇಂಜ್ ಆದ ಆದಿ ತಿಂಗಳಾಯಿನ ಆಗ್ತದೆ ಸೊ ಈಗ ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ಮತ್ತೊಂದು ಸ್ಟಾರ್ಟ್ ಹೋಟೆಲ್ ಮಾಡ್ತದೆ ಸೊ ಇದು ಒಂದು ನಮ್ಮೆಲ್ಲ ಹತ್ಕೊಂಡು ಫ್ಯಾಮಿಲಿ ಸಮೇತ ಬರೋದಿಲ್ಲ ಮಸ್ತ್ ಜನ ಪ್ರಚಾರ ಒಂದು ಊರದ ಫ್ಲೇವರ್ ಅಂತ ಹೊರಲ ನಡೆದು ಒಂದು ಊರದ ರೆಸ್ಟೋರೆಂಟ್ ನಮ್ಮ ಕೈತಲ್ಲ ಅಲ್ಪಲ್ಲ ಊರದ ರೆಸ್ಟೋರೆಂಟ್ ಇಜ್ಜಿ ಒಂದು ಕರಾಮ ಪೀಸಸ್ ಕಂಪೇರ್ ಮಾಡ್ತಾರೆ ಒಂದು ಊರದ ರೆಸ್ಟೋರೆಂಟ್ ಕಮ್ಮಿ ಊರಿಜ್ಜಿ ಅಂಚಾದ ಏನಂತ ಪ್ಲಾನ್ ಮಾಡಿ ಊರ್ದಾಗಲ್ಲ ಮಸ್ತ್ ಜನ ಉಲ್ಲ ಇರು ಅಂಚಾದ ಜಡ್ಡ ಗುಣಸ್ ಕೊರೋಡ ವಿಶೇಷ ಸ್ನ್ಯಾಕ್ಸ್ ದೋಸೆ ಐಟಮ್ಸ್ ಬೇರೆ ಕಾಂಡೆ 7 ಗಂಟೆ ಚಾಲು ಅಂದ್ರೆ ರಾತ್ರಿ 12 ಗಂಟೆ ಬಿಟ್ಟು ಕಂಟಿನ್ಯೂ ಚಾಲು ಆಗ್ತದೆ ಕಾಂಡೆ ಬ್ರೇಕ್ಫಾಸ್ಟ್ ಒಂದು ಲಂಚ್ ಗೋಲಿ ಕಂಪ್ಲೀಟ್ ಸೊ ಹೋದ ಸ್ಟೈಲ್ ಕೂಡ ಅಂತ ನಮಗೆ ಊರ್ದಾಗಲಿಕ್ಕೆ ಆಯ್ನಾತು ಹೆಚ್ಚಿನ ಸಂಖ್ಯೆ ದೇರ ಈ ಎರಡು ಹೆಚ್ಚಿನ ಖಂಡಿತವಾದ ಅವರು ವಿಸಿಟ್ ಮಾಡ್ಕೊಡೋದು ಬಾಲಿ ರೆಸ್ಟೋರೆಂಟ್ ಅಂದರೆ ಶಂಕರ್ ಶೆಟ್ಟಿ ಮೇಲೆ ಬಾಲಿ MBS ಸರ್ವಿಸ್ ಲಂಚ್ ಬಾಲಿ ಸ್ಟಾಪ್ ಮಸ್ತ್ ಖುಷಿ ಆಡಿ ಯಾರ ಮುಲ್ಪ ಕಿಶ್ಮಿಸ್ ಭಾರಿ ಖುಷಿ ಆಗಿ ಮಕ್ಕಳ ಮೇಲೆ ನಾಡೋದು ಮಕ್ಕಳೆಲ್ಲ ಮಕ್ಕಳು ಖುಷಿ ಅದಲ್ಲ ಆಲ್ರೆಡಿ ಬೆಂಚ್ ಗಿರೋದು ಬರ್ತಾರೆ ಬಾಯಿ ಫೇಸ್ಬುಕ್ಕಿಗೆ ಅಚ್ಚಾ ಏರ್ಪ್ಲೇನ್ ವಿಡಿಯೋ ಒಂದು ತಪ್ಪಂಡೆ ಖಂಡಿತವಾಗ್ಲೂ ಓಲ್ಡ್ ಸೂಪ್ ಈ ಏರಿಯಾ ಮೂರು ಓಲ್ಡ್ ಸರೌಂಡಿಂಗ್ ನಮ್ಮ Deira ಎಂಗೆ ನೈಫ್ ರೋಡ್ ಬಂದ ಫ್ರಿಜ್ ಮೂರ ಒಂದು ಏರಿಯಾ ಸೊ ಇಂಗ್ಲಿಗೆ ದೈರಾ ಇವನ್ ರಿಗ ಪೂರ ಕೈತಲ್ಲ ಗೋಲ್ಡ್ ಸೂಪ್ ಬನಿಯನ್ಸ್ ಯೂನಿಯನ್ ದಲ್ಪ ಬಿಟ್ಟು ಎಂಗೆ ಡೆಲಿವರಿ ಕೊಡ್ಪ ರಿಗ ರೋಡ್ ಇವನ್ ಅಲ್ಬಾರ ಆಯತಿ ಇಂಚೆ ಗೋಲ್ಡ್ ಸೂಪ್ ಗೋಲ್ಡ್ ಸೂಪ್ ಸೊ ಡೆಲಿವರಿ ಆಪ್ಷನ್ ಉಂಟು ಡೆಲಿವರಿ ಆಪ್ಷನ್ ಅಂಚೆ ನಿಮ್ಮ ಬರ್ತದ ಒಣಸ್ಲು ಡೈನಿಂಗ್ ಸ್ಪೆಷಲ್ ಫ್ಯಾಮಿಲಿ ರೂಮ್ ಭಾರಿ ಖುಷಿ ಮಾತ್ರ ವಿಸಿಟ್ ಮಾಡ್ತಾರೆ ಆಯ್ತಾ ರಿಸೆಪ್ಷನ್ ಆ್ಯಂಡ್ ಕೂಡ ಲಿಂಕ್ ಬರುತ್ತೆ ಫುಲ್ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಬರುತ್ತೆ ಮಾತ್ರ ಬಲೆ ವಿಸಿಟ್ ಮಾಡ್ಕೊಳ್ಳಿ ಅಂಚೆ ನಮ್ಮ ಊರದಲ್ಲಿ ನಮ್ಮ ಫುಡ್ದಲ್ಲಿ ನಮ್ಮ ಸಪೋರ್ಟ್ ಮಾಡ್ಕೊಡಿ ಖಂಡಿತವಾಗಲ್ಲ ನಮ್ಮ ಊರದ ಒಣಸ್ಲು ಮಕ್ಕಳು ವಿಶೇಷವಾದ ನಾಡೊಂದು ಇದ್ದಾರೆ ಅಂಚೆ ಅನಲಾಸ ಜನಗಳು ಬಲಿ ನಮ್ಮ ಶಂಕರನ ಸಪೋರ್ಟ್ ಮಾಡ್ಕೊಳ್ಳಿ ನಮ್ಮ ಊಟಕ್ಕೆ ಹೋಟೆಲ್ ಗೆಂದಾಗಿ ತೃಪ್ತ ಗ್ರಾಹಕರೆಲ್ಲರೂ ಮೇರೆ ಬಾಲಣ್ಯ ಬಂದ ಸರ್ ನಮಸ್ತೆ ಇದು ಏತ್ ಸಮಯ నుంచి ಈ ರೆಸ್ಟೋರೆಂಟ್ ಬರೋದಿಲ್ಲ ಬೇರೆ ಹೆಂಚ ಆಪಣಿ ರೆಸ್ಟೋರೆಂಟ್ ಬಗ್ಗೆ ನಮ್ಮ ಕುಂದಾಪುರ ಸೈಡ್ ఒక ತಂದೂರಿ ಸ್ಪೆಷಲ್ ಫುಡ್ ಬಾರಿ ಅಜೆ ಫ್ಯಾಮಿಲಿ ಸಮೇತರಾದ ಬರ್ತಾರೆ ಮಸ್ತ್ ಖುಷಿ ಆಪಣ ಅಂದ್ರೆ ಇತ್ತೆ ಮಸ್ತ್ ಕಸ್ಟಮರ್ ಬರ್ತಿನ ಪಾತಿರ್ಪಾಯ ಆಪಲ್ ಬಂಡೇರು ಬಾರಿ ಎಡ್ಡೆ ಫುಡ್ ಮಸ್ತ್ ಕೇನೊಂದು ಬರೋದಿಲ್ಲ ರೀ ಅಂಚೆ ಈ ರಾದಿ ಖುದ್ದು ಪಂಡಾರು ಖುಷಿ ಆನಿಕ್ಲೆ ಅಂಚೆ ಇರಿಗೆ ಮಸ್ತ್ ಇಷ್ಟ ಆಪಣ ಸೂಪ್ಗೆ ತೊಂದರೆ ಅಂಚೆನೆ ನಮ್ಮ ಸೀ ಫುಡ್ ಅದು ಬೇತೆ ಬೇತೆ ವೆರೈಟಿ ರೇಟ್ ಉಂಟು ಬಟ್ ಇವ್ರಿಗೆ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಓಪನಿಂಗ್ నుంచి ಬರ್ತೀನಿ ಹತ್ರ ಇರಿಗೆ ನೆತ್ತ ಬಗ್ಗೆ ಕರೆಕ್ಟ್ ಗೊತ್ತು ನಾವು ಸರಿ ಬೊಕ್ಕ ಸ್ಟಾಪ್ ಸರ್ವಿಸ್ ಎಂಚ ಅಂಬೇಸ್ ರೇಟ್ ಓಕೆ ಇರ್ದಾದ ಮಾಡ್ರೆ ನಮ್ಮ ನೆಕ್ಸ್ಟ್ ಬರ್ಪಿನ ಕಸ್ಟಮರ್ಗೆ ಇರ್ನ ಸೈಡ್ ಓಕೆ ಖಂಡಿತವಾದ ಅವರು ಬರೋಡು ಮಾಡ್ತಾರೆ ಓಕೆ ಥ್ಯಾಂಕ್ ಯು ಅಣ್ಣ ಸಪೋರ್ಟ್ ಮನಸ್ಸು ಅಂದು ಖಂಡಿತ ಅಂದು ಇಂಟೀರಿಯರ್ ಚೂರು ಬರ್ರೆ ಒಂಚೂರು ಉಂದು ಅಂಡ್ ಒಂದು ಮಾರ್ಕೆಟ್ ಏನು ಇರ್ದ ಹತ್ರ ಬೇತೆ ಆಪ್ಷನ್ ಇಜ್ಜ ಓಕೆ ಈ ರೇಟ್ ಬೇತೆ ರೆಸ್ಟೋರೆಂಟ್ ಇಜ್ಜಿ ಅದೇ
ನಮ್ಮ ವಿಶೇಷವಾದ ಕುಟ್ಲಬ ಉಡುಪಿ ಶೈಲಿದ ರೆಸ್ಟೋರೆಂಟ್ ಮುಲ್ಪೊಪ್ಕೊಂಡು ಮಾಡ್ತಾರೆ ಇದು ಖುಷಿ ನನ್ನ ಇಂಚೆನೆ ಸಪೋರ್ಟ್ ಮಾಡ್ತೊಂದು ಪ್ಲೇ ನಮ್ಮ ಊರದಕ್ಕೆ ಮಾತ್ರ ಇಂಚೆನೆ ಸಪೋರ್ಟ್ ಉಪ್ಪು ಇಂಚೆನೆ ಥ್ಯಾಂಕ್ ಯು ಸೊ ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಪ್ರೀತಿಯ ಸಂತೋಷಕ್ಕೆ ಪೊಲಳಿ. ನಾನು ಈಗ ಇದ್ದೇನೆ ದುಬೈಯ ಗೋಲ್ಡ್ ಸೂಪ್ ನೈಫ್ ರೋಡ್ನಲ್ಲಿರುವ ಅಂಬಾ ರೆಸ್ಟೋರೆಂಟ್. ನಮ್ಮ ಊರಿನ ಹೆಮ್ಮೆ ಶ್ರೀಯುತ ಶಂಕರ್ ಶೆಟ್ಟಿ ಅವರಲ್ಲಿವರ ಒಂದು ಮಾಲಕತ್ವದ ಈ ಒಂದು ಹೋಟೆಲಲ್ಲಿ ನಾನೀಗ ಊಟ ಮಾಡಲು ಬಂದಿದ್ದೆ. ತುಂಬ ಖುಷಿಯಾಗುತ್ತೆ. ಇಲ್ಲಿ ಮಾಂಸಾಹಾರಿ ಹಾಗೂ ಸಸ್ಯಾಹಾರಿ ಎರಡೂ ವಿಧದ ಊಟ ದೊರೆಯುತ್ತದೆ ನಿಮಗೆ. ಮೀನ್ಸ್ ಆಗಿರ್ಬೋದು, ಫಿಶ್ ಫ್ರೈ. ನಮ್ಮ ಜೊತೆ ಇಲ್ಲಿದ್ದು ಒಂದು ಗ್ರಾಹಕರಿದ್ದಾರೆ, ತುಂಬ ಹುಡುಕಿಕೊಂಡು ಬಂದಿದ್ದಾರೆ. ನಮಸ್ತೆ. ನಮಸ್ತೆ. ಹೇಗಾಗಿದೆ ಊಟ? ನೀವು ಹುಡ್ಕೊಂಡು ಬಂದಿದ್ದೀರಿ. ಒಂದು ಈಗ ಮೊರವೈ ಫ್ರೈ ಆ್ಯಂಡ್ ಮೊರವೈ ಸುಕ್ಕ, ಕ್ರ್ಯಾಬ್ ಅದು ಏಡಿಗೆ ಒಳ್ಳೆ ಟೇಸ್ಟ್ ಇದೆ. ನಮ್ಮದು ಕಾರವಾರ ಜನ ಎಲ್ಲ ಒಳ್ಳೆ ಬನ್ನಿ, ಒಳ್ಳೆ ಟೇಸ್ಟ್ ಇದೆ. ಒಳ್ಳೆ ರೆಸಿಪಿಯನ್ನು ಜಸ್ಟ್ ವಿಸಿಟ್ ಮಾಡಿ, ಇಲ್ಲಿಗೆ ಚೆಕ್ಔಟ್ ಮಾಡಿ. ಖಂಡಿತ. ಓಕೆ, ತುಂಬ ಅವ್ರಿಗೆ ಖುಷಿಯಾಗಿದೆ. ಅವರೀಗ ಹುಡ್ಕೊಂಡು ತುಂಬ ಸಾರಿ ಕಾಲ್ ಮಾಡಿದ್ರು, ಲೊಕೇಶನ್ ಕಳಿಸಿ ಅಂತ. ನಮ್ಮ ಆತ್ಮೀಯ ಮಿತ್ರರೇ ಶಂಕರಣ್ಣ. ನಮಸ್ತೆ. ತುಂಬ ಖುಷಿಯಾಗುತ್ತೆ. ನೀವು ಇಲ್ಲಿ ಒಂದು ನಮ್ಮ ಮಂಗಳೂರಿನ ಶೈಲಿಯ, ಉಡುಪಿ ಶೈಲಿಯ ಒಂದು ರೆಸ್ಟೋರೆಂಟ್ ಮಾಡಿದ್ದೀವಿ ದುಬೈಯಲ್ಲಿ. ಅದು ಸಹ ಹೌದು, ಯಾಕಂದ್ರೆ ಈ ಏರಿಯಾದಲ್ಲಿ ನಮಗೆ ನಮ್ಮ ಊರಿನವರಿಗೆ ಬೇಕಾಗುವಂಥ ಹೋಟೆಲ್ ನಾನ್ ಇಲ್ಲ. ನಾನು ಸೆಟ್ ಮಾಡಿದ ವಿಷಯ ನೋಡಬೇಕಾದ್ರೆ ಇವನ್ ದೈರಾ ನೈಫ್ ಆಗಲಿ, ಇವನ್ ಗೋಲ್ಡ್ ಸೆಟ್ ಆಗಲಿ, ಬನ್ಯಾಸ್, ಈಗ ನಮ್ಗೆ ಡೆಲಿವರಿ ಎಲ್ಲ ಕೊಡ್ತೀವಿ. ಆ ಏರಿಯಾದಲ್ಲಿ ನಮ್ಮ ಊರಿನ ಸೈಡ್ ಯಾವುದೇ ಥರದ ಹೋಟೆಲ್ಗಳು ಇದ್ದಿಲ್ಲ. ಅದಕ್ಕೋಸ್ಕರ ನಾವು ಪ್ಲಾನ್ ಮಾಡಿ ಇದು ಪ್ಯೂರ್ ವೆಜ್ ಇತ್ತು, ಅದು ನಾವು ನಾನ್ ವೆಜ್ ಕನ್ವರ್ಟ್ ಮಾಡಿ 3-4 ತಿಂಗಳಾಯಿತು. ಸೊ ನಮಗೆ ಎಲ್ಲ ರೆಸ್ಪಾನ್ಸ್ ಚೆನ್ನಾಗಿದೆ. ಸೀ ಫುಡ್ ಎಲ್ಲ ಫ್ರೆಶ್ ಆಗಿ ಕೊಡ್ತೀವಿ ನಾವು ಆಲ್ಮೋಸ್ಟ್. ಅಂದ್ರೆ ನಿಮ್ಗೆ ಏನಂದ್ರೆ ಇಲ್ಲಿ ವಾಟರ್ ಫ್ರಂಟ್ ದುಬೈ ಮೇನ್ ಫಿಶ್ ಮಾರ್ಕೆಟ್ ಹತ್ರ ಇದೆ. ಅದು ಆದ ಕಾರಣ ನೀವು ಬೆಳಿಗ್ಗೆ ಬೇಗ ಹೋಗಿ ನಾವು ಫ್ರೆಶ್ ಮೀನನ್ನು ತಂದು ಫ್ರೆಶ್ ಆಗಿ ನಾವು ಕಸ್ಟಮರ್ ಸೇವೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಅದರಿಂದ ತುಂಬ ಒಳ್ಳೆ ರಿವ್ಯೂಸ್ ಆಗಿದೆ. ಎಲ್ಲ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಬೇಕು. ಇಲ್ಲ, ಖಂಡಿತ ನನಗೆ ಖುಷಿ ಆಯ್ತು. ಯಾಕಂದ್ರೆ ನಾವು ಊಟ ಮಾಡ್ತಾ ಇರುವಾಗ ಇಲ್ಲಿ ನಿಮ್ಗೆ ಎಷ್ಟು ಸರಿ ಕಾಲ್ ಬಂತಂದ್ರೆ ಎಲ್ಲಿ ರೆಸ್ಟೋರೆಂಟ್ ಅಲ್ಲಿ ಕೇಳ್ಕೊಂಡು ಬರ್ತಾ ಇದ್ರು, ಅದು ಲೊಕೇಶನ್ ಕೇಳ್ಕೊಂಡು ಬರ್ತಾ ಇದ್ರು. ತುಂಬ ಜನ ಊರಿನವರಿಗೆ ಇಲ್ಲಿ ಸಿಗ್ತಾ ಇದೆ ಒಳ್ಳೆ ಫುಡ್ ಅಂತ. ಈಗ ಎಂತ ಆಗುತ್ತೆ, ಊರು ಬಿಟ್ಟು ಊರು ಬರುವಾಗ ನಮ್ಮ ಊರಿನ ಫುಡ್ ನಾವು ಸ್ವಲ್ಪ ಇದಾಗುತ್ತೆ ಬೇರೆ ಊರಿಗೆ ಬರುವಾಗ. ಆದರೆ ಇದು ದುಬೈ ಅಂತ ಈ ದೇಶದಲ್ಲಿ ತುಂಬ ಹೆಮ್ಮೆ ನಮಗೆ. ನಮ್ಮ ಹೆಮ್ಮೆ ಕರ್ಮಭೂಮಿ ಆದರೂ ಊಟದ ಬಗ್ಗೆ ಎಲ್ಲ ರೀತಿಯಲ್ಲಿ ಇಲ್ಲ ತುಂಬ ಖುಷಿ. ಅಂದರೆ ನಮ್ಮ ಊರಿನ ತುಂಬ ಹೋಟ್ಲಿದೆ, ವಿಶೇಷವಾಗಿ ದೇರ ಪರಿಸರದಲ್ಲಿ. ಇಲ್ಲಿ ಹತ್ರ ಇರುವ ಖಂಡಿತ ಇಲ್ಲಿ ವಿಸಿಟ್ಲಿ ಮಾಡಲಿ. ಇಲ್ಲಿ ಹತ್ರ ಯಾವುದು ಊರ ರೆಸ್ಟೋರೆಂಟ್ ಇಲ್ಲ ಕಾಣುತ್ತೆ. ಬೇರೆಯವ್ರದ್ದೆಲ್ಲ ರೆಸ್ಟೋರೆಂಟ್ ಇದೆ, ಊರಿನವ್ರು ಇಲ್ಲ ಕಾಣುತ್ತೆ. ಹೌದು, ಅದೇ ತುಂಬ ಖುಷಿ ಆಯಿತು. ಯಾಕೆಂದರೆ ತುಂಬ ಹೈಜೀನ್ ಇದೆ, ತುಂಬ ಕ್ಲೀನ್ ಆ್ಯಂಡ್ ನೀಟ್. ವಿಶೇಷವಾಗಿ ಸ್ಟಾಫ್ ತುಂಬ ನಿಮ್ಮದು ಒಳ್ಳೆ ರೆಸ್ಪಾನ್ಸ್ ಮಾಡ್ತಾರೆ. ಅಂದರೆ ಕಸ್ಟಮರ್ಗೆ ಒಳ್ಳೆ ಖುಷಿಯಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ. ಆ್ಯಂಬಿಯನ್ಸ್ ಇರ್ಬೋದು, ತುಂಬ ನೋಡ್ತಾ ಇದ್ದೆ ನಾನು, ತುಂಬ ಅಂತ ಇದ್ದು ಬಂದು. ನೀವು ಮೊದಲೆಲ್ಲ ಒಟ್ಟಿಗೆ ಇದ್ದದ್ದು ನಾವು, ಆದರೂ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋಟೆಲ್ ಉದ್ಯಮ ಸ್ಥಾಪಿಸಿದ್ದೀವಿ. ಇನ್ನಷ್ಟು ನಿಮಗೆ ಒಳ್ಳೆಯದಾಗಬೇಕು. ಏನು ಹೇಳಿ ಬರ್ತೀರಿ ಲಾಸ್ಟಿಗೆ ಕಸ್ಟಮರ್ಗೆ? ಯಾವ ರೀತಿ ಎಲ್ಲರಿಗೆ ನಾನು ಹೇಳೋದಂದ್ರೆ ನಮ್ಮ ಫುಡ್ ಚೆನ್ನಾಗಿದೆ ಅಂತ, ಒಳ್ಳೆ ಕ್ವಾಲಿಟಿ ಸಹ ಕೊಡ್ತಾ ಇದ್ದೀವಿ. ಅದು ಇನ್ನೂ ತುಂಬ ಜನಕ್ಕೆ ನೀವು ಹೇಳ್ಬಿಟ್ಟು ತುಂಬ ಇನ್ನೂ ಸಹ 4 ಜನಕ್ಕೆ ಇನ್ನೂ ಸಹ ಗೊತ್ತಾಗಿ ತುಂಬ ಇನ್ನೂ ಸಹ ಸಪೋರ್ಟ್. ಖಂಡಿತ. ಇದಕ್ಕೆ ಎಕ್ಸಾಂಪಲ್ ಅಂತ ನಮ್ಮ ಪಕ್ಕದಲ್ಲಿ ಕೂತಿದ್ದಾರೆ ಊರಿನವರು, ಮಂಗಳೂರಿನವರು ವಿಶೇಷವಾಗಿ. ಅವ್ರು ಹೇಳ್ತಾರೆ ಎಂಥ ಊಟ, ಇಂಜಿನ ಒನಸುಮಾರೆ ಭಾರಿ ಸೂಪರ್, ಇಂಜಿನ ಒನಸಲ್ಲ ಮಲ್ದಿಜಿ ಅಂತ ಅವರು ಹಾಗೆ ಹೇಳ್ತಾ ಇದ್ದಾರೆ. ಅದು ಹೇಳ್ತಾ ಇದ್ದಾರೆ. ಅಂದು ಬೆಂಚಿಗಿರೋಷ್ಟು ಇಂಕು ಓಲ್ಲ ಇಂಚಿಗೆ ತಿಕ್ಕಿದ್ರೆ ಇಜ್ಜಿ ಮಾರೆ ಅಂಚೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ಅಂದರೆ ಅವರವರೇ ಮಾತನಾಡ್ತಾ ಇದ್ರು, ನಾನು ಪಕ್ಕದ ಟೇಬಲ್ ಕೂತು ಹೋಗಿ ಕೇಳ್ತಾ ಇದ್ದೆ. ಅದಕ್ಕೆ ಒಂದು ವಿಡಿಯೋ ನೋಡುವ ನಾವು ನಮ್ಮ ಸೈಡಲ್ಲಿ ಎಷ್ಟು ಸಪೋರ್ಟ್ ಆಗುತ್ತೆ ಅಷ್ಟು ಮಾಡುವ. ಊರಿನವರಿಗೆ ಒಂದು ವಿಶೇಷವಾಗಿ ಗೊತ್ತಾಗಲಿ. ಅಂದರೆ ತುಂಬ ಜನಕ್ಕೆ ಎಂತಾಗುತ್ತೆ, ಕೆಲವರಿಗೆ ಊಟ ಆಸೆ ಇರುತ್ತೆ, ಊಟದ ಹೋಟ್ಲ್ ಬೇಕು ಮಾಡಲಿದೆ ಅಂತ, ಎಲ್ಲಿಂದ ಲೊಕೇಶನ್ ಗೊತ್ತಿರಲ್ಲ, ಎಲ್ಲಿ ಒಳ್ಳೆ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಅಂಥ ಒಂದು ರೀತಿಯಲ್ಲಿ ನಾವು ರೀಚ್ ಆಗಬೇಕು ಎಲ್ಲ ರೀತಿಯಲ್ಲಿ. ಅಂದರೆ ವಿಶೇಷವಾಗಿ ನಮ್ಮ ಮಂಗಳೂರು, ನಾವು ಊರಿನಿಂದ ಬಿಟ್ಟು ಊರು ಬರುವಾಗ ಇಲ್ಲಿ ಒಳ್ಳೆ ಊಟ ಸಿಗುತ್ತೆ. ಮತ್ತು ನೀವು ಸಹ ಉದ್ಯಮ ಇಷ್ಟು ಕಷ್ಟಪಟ್ಟು ಒಂದು ಸ್ಥಾಪಿಸಿದ್ದೀರಿ. ನಿಮ್ಮಲ್ಲಿ ಇಷ್ಟು ಒಂದು 20-25 ಜನ ಸ್ಟಾಫ್ ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಇದು ಮಾಡಿ ಒಳ್ಳೆ ರೀತಿಯಲ್ಲಿ ನೋಡ್ತಾ ಇದ್ದೀರಿ. ಅಂದರೆ ನಮಗೆ ಆದಷ್ಟು ಇನ್ನು ಗ್ರಾಹಕರು ಬರಬೇಕು. ಅಂದರೆ ಉತ್ತಮ ಗುಣಮಟ್ಟದ ಆಹಾರ ಸಹ ನೀವು ನೀಡ್ತಾ ಇದ್ದೀರಿ ಅಂದರೆ ಕಸ್ಟಮರ್ ಆಟೋಮೆಟಿಕ್ ಬಂದೇ ಬರ್ತಾರೆ. ನಮ್ಮಲ್ಲಿ ಫಸ್ಟ್ ಆಫ್ ಆಲ್ ಅಂದರೆ ಬೆಳಿಗ್ಗೆ ಸ್ಟಾರ್ಟ್ ಆದರೆ ಬ್ರೇಕ್ಫಾಸ್ಟ್ ಎಲ್ಲ ಥರದ ವೆರೈಟಿ ವೆಜ್ಜಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ಗಳು ಸಿಕ್ಕಿದೆ, ದೋಸೆ ಐಟಮ್ ಅಂತ. ಮತ್ತು ಸಂಜೆ 3 ಗಂಟೆ ತನಕ ಚಾಟ್ಸ್ ಐಟಮ್ ಸಹ ಸಿಗ್ತದೆ. ರಾತ್ರಿ ಬೆಳಿಗ್ಗೆ 7ರಿಂದ ರಾತ್ರಿ 12 ತನಕ ಕಂಟಿನ್ಯೂ ಚಾಲು ಇರ್ತದೆ. ಅದೊಂದು ಒಳ್ಳೆ ವಿಷಯ. ಯಾಕಂದರೆ ಬೆಳಿಗ್ಗೆ ಎದ್ದುಕೊಂಡೆ ಬ್ರೇಕ್ಫಾಸ್ಟ್, ಟೀ ಕಾಫಿ ಇರ್ಬೋದು, ದೋಸೆ ಐಟಮ್ಸು, ವಿಶೇಷವಾಗಿ ಮಂಗಳೂರಲ್ಲಿ ಬನ್ಸ್, ಗೋಳಿ ಬಜ್ಜಿ ಎಲ್ಲ ನಿಮ್ಮದು ಸಿಗ್ತದೆ. ಕೇಸರಿ ಬಾತು, ಪೂರಿ ಬಾತು ಎಲ್ಲ ಸಿಗುತ್ತೆ. ಅಂದರೆ ಮಧ್ಯಾಹ್ನ ಊಟ ಸ್ಟಾರ್ಟ್ ಆದ್ಮೇಲೆ ಊಟ ಲಂಚ್ ನಿಮ್ಮದು ವಿಶೇಷ ಅಂದರೆ ರೀಸನೇಬಲ್ ಪ್ರೈಸ್ ತಾಯಿ. ಅದೊಂದು 10 ದಿರಮ್ಸ್ಗೆ ಒಂದು ತುಂಬ ಚೀಪ್ ಪ್ರೈಸ್ ಎಲ್ಲ ಇಲ್ಲಿ ಕಂಪೇರ್ ಮಾಡಿದರೆ. ನನ್ಗೆ ಕಾಣುತ್ತೆ ಬೇರೆ ರೆಸ್ಟೋರೆಂಟಿಗೆ ಸ್ವಲ್ಪ ಇದು ಮಾಡಿ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ. ಓಕೆ.
ಸೊ ಪ್ರೈಸಲ್ಲಿ ಅಂದರೆ ತುಂಬ ಅಂದರೆ ನೀವು ರೀಸನಬಲ್ ಪ್ರೈಸ್ ರೀಸನಬಲ್ ಪ್ರೈಸಲ್ಲಿ ಇಟ್ಟಿದ್ದೀವಿ. ಯಾಕಂದ್ರೆ ಇಲ್ಲಿದ್ದು ಈ ಏರಿಯಾ ಆಗಿ ಫುಲ್ ಮಾರ್ಕೆಟ್ ಅಲ್ಲ, ಫುಲ್ ಗೋಲ್ಡ್ಸ್ ಅಂದ್ರೆ ಮಾರ್ಕೆಟ್. ಮಾರ್ಕೆಟ್ ಹೌದು, ಅದು ಗೋಲ್ಡ್ ಮಾರ್ಕೆಟ್ ಇವನ್ನೆಲ್ಲ ಇಲ್ಲಿ ಮಾರ್ಕೆಟೇ ಇದೆ ಆಲ್ಮೋಸ್ಟ್. ಹೌದು ಸೀಸನಬಲ್ ಪ್ರೈಸ್ ಅವಶ್ಯಕತೆ ಇರ್ತದೆ. ಅದು ಅಂದ್ರೆ ಆ ಪ್ರೈಸಲ್ಲಿ ನೀವು ಒಳ್ಳೆ ಕ್ವಾಲಿಟಿ ಒಳ್ಳೆ ಉತ್ತಮ ಗುಣಮಟ್ಟದ ಆಹಾರ ಕೊಡ್ತಾ ಇದ್ದೀವಿ. ಕ್ವಾಲಿಟಿಯಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಮಾಡೋದಿಲ್ಲ. ಯಾಕಂದ್ರೆ ನಾನು ಊಟ ಮಾಡಿದ್ದೆ ಈಗ ಫಿಶ್ ಮೀಲ್ಸ್ ಅಲ್ಲಿ ನಾರ್ಮಲ್ ಆಗಿ ಒಂದು ಒಳ್ಳೆ ಊಟ, ಯಾಕಂದ್ರೆ ಒಂದು ಫಿಶ್ ಫ್ರೈ, ಒಂದು ಫಿಶ್ ಕರಿ ಇರ್ಬೋದು, ಒಂದು ಉಪ್ಪು ಕರಿ ಇರ್ಬೋದು, ಮತ್ತೊಂದು ಸಾರು ಇದೆ, ಸ್ವೀಟ್ ಕೊಟ್ಟಿದ್ದೀರಿ, ಹಪ್ಪಳ ಕೊಟ್ಟಿದ್ದೀರಿ, ಚಪಾತಿ, ರೈಸ್, ಇದು ಪೂರಿ ಬೇಕಾದ್ರೆ ಪೂರಿ ಕೊಡ್ತೀನಿ. ಅಂದರೆ ಒಳ್ಳೆ ಆಪ್ಷನ್, ಅಂದರೆ ಜನರಿಗೆ ಒಂದು ಒಳ್ಳೆ ಖುಷಿ. ಇಷ್ಟು ಸಣ್ಣ ಪ್ರೈಸಲ್ಲಿ ಇಷ್ಟು ಸಿಗೋದಂದ್ರೆ ಒಳ್ಳೆ. ಯಾಕಂದ್ರೆ ಈ ರೆಸ್ಟೋರೆಂಟ್ ಇಲ್ಲಿ ಓಪನ್ ಆಗಿ 34 ವರ್ಷ ಆಯಿತು. ಕ್ವಾಲಿಟಿಯಿಂದನೇ ಈ ಹೌದು, ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ಇವಾಗ ನಾವು ರೀಸೆಂಟ್ ಆಗಿ ನಾನ್ ಸ್ಟಾರ್ಟ್ ಮಾಡಿದ್ರೆ ಅದು ಮಾಡಲೇಬೇಕಾಗುತ್ತೆ, ಅನಿವಾರ್ಯ. ಬದಲಾವಣೆ ಜಗದ ನಿಯಮ ಇರ್ತದೆ. ಬದಲಾವಣೆಗೆ ಆ್ಯಕ್ಚುಲಿ ಇಲ್ಲಿನ ಕ್ರೌಡ್ ಸಹ ಏನಿದೆ, ತುಂಬ ಫ್ಯಾಮಿಲಿ ಕಸ್ಟಮರ್ ಎಲ್ಲ ತುಂಬ ಕಮ್ಮಿ ಇದೆ. ಅದಕ್ಕೋಸ್ಕರ ನಮ್ಮವರು ಅದಕ್ಕೋಸ್ಕರ ನಾನ್ ಪ್ಯೂರ್ ವೆಜ್ ಅಂದರೆ ಸ್ವಲ್ಪ ಕಷ್ಟ, ಯಾಕಂದ್ರೆ ಇಲ್ಲಿ ನಮ್ಮವರು ಜಾಸ್ತಿ ಹೋಟ್ಲ್, ತುಂಬ ಕ್ಲಬ್ ಹೋಟ್ಲೆಲ್ಲ ದೊಡ್ಡ ದೊಡ್ಡ ಫಾರ್ಚೂನ್ ಇರ್ಬೋದು, ದೊಡ್ಡ ದೊಡ್ಡ ಹೋಟ್ಲಲ್ಲಿ ಕೆಲಸ ಮಾಡಿ ನಮ್ಮವರು ಹೈಯೆಸ್ಟ್ ಅಲ್ಲಿ ಪಾರ್ಕಿಂಗ್ ಇರುವ ಪ್ಲೇಸ್ ಎಲ್ಲ ನಡೀತದೆ. ಮಾರ್ಕೆಟ್ ಅಲ್ಲ, ಎಲ್ಲ ಥರದ ಜನರು ಬರ್ತಾರೆ. ಅದಕ್ಕೋಸ್ಕರ ವೆಜ್ ಆ್ಯಂಡ್ ನಾನ್ ವೆಜ್ ಮಾಡಿದ್ದಾರೆ. ವಿಶೇಷವಾಗಿ ಅಂದರೆ ನಮ್ಮ ಒಂದು ನಾರ್ಮಲ್ ಮಿಡ್ಲ್ ಕ್ಲಾಸ್ ಜನರಿಗೆ ಖಂಡಿತವಾಗ್ಲೂ ಇದು ರೀಚ್ ಆಗಬೇಕು ಹೋಟ್ಲ್, ಯಾಕಂದರೆ ಈ ಸಣ್ಣ ಪ್ರೈಸಲ್ಲಿ ಒಳ್ಳೆ ಊಟ ಸಿಗುತ್ತೆ. ಮಾತ್ರ ವಿಸಿಟ್ ಮಾಡಿ ತಪ್ಪದೆ. ನಾನು ಇದ್ರ ಡೀಟೇಲ್ಸ್ ಆಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಲೊಕೇಶನ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಅಲ್ಲಿ ಶಂಕರ್ ಶೆಟ್ಟಿ ನಂಬರ್ ಸಹ ಮೆನ್ಷನ್ ಮಾಡ್ತೇನೆ. ಏನಾದರೂ ಅವರಿಗೆ ಮಾಹಿತಿ, ಹೆಚ್ಚಿನ ಮಾಹಿತಿ ಬೇಕಾದರೆ ಅವರು ದಯವಿಟ್ಟು ಶಂಕರ್ ಶೆಟ್ಟಿ ಒಳಗಡೆ ನಮ್ಮ ಕನ್ನಡ, ತುಳು ಎರಡು ಭಾಷೆ ಮಾತನಾಡ್ತಾರೆ, ಅವರು ಕಾಂಟ್ಯಾಕ್ಟ್ ಮಾಡಿ, ಅವರು ಸಪೋರ್ಟ್ ಮಾಡಿ. ಅಂದರೆ ನಮ್ಮಂಥವು ಊರಿನವರೇ ರೆಸ್ಟೋರೆಂಟ್ಗೆ ಇನ್ನಷ್ಟು ಜನ ಬರಬೇಕು, ಸಪೋರ್ಟ್ ಮಾಡಬೇಕು, ನಂದು ಅದೇ ಆಗಿದೆ. ಹಾಗೆ ನಮ್ಮ ಊರಿನವರೆಲ್ಲ ಹಾಯ್ ಹೇಳಿ, ನಮಸ್ಕಾರ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ವೀಡಿಯೋಗಳನ್ನು ನಾನು ಮುಂದೆ ಏನೇನು ತಿಳಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು.